ಅವರಿಗೆ ಧನ್ಯವಾದ. ನಮಗೆ ಅಗರಬತ್ತಿ ಕೊಟ್ಟದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಅವರು ಇನ್ನು ಮುಂದೆ ಅವರೇ ಬರಲಿ. ಉಪಕಾರ ಎಡ್ಡೆರೆಗೂ ಧನ್ಯವಾದಗಳು. ಕೆರಬೆಲ್ಲ ಗುಡ್ಡೆ ಬಕ ಪೂರ ಹೆಲ್ಪ್ ಆಗ್ತದೆ. ಬಟ್ಟಿ ಬೊಕ್ಕ ಹೆಲ್ಪ್ ಆಯ್ನಿ ರೋಡ್ ರೋಡ್ ಮಾಡ್ತಾರೆ ಮತ್ತೆ ತೋಟ ಗಂಗೆಗೆ ಇಂಗ್ಲ ಒಂದು ಕುಲ್ಲ ಅಂತ ಮಾಡ್ತಾರೆ ರಾತ್ರಿ ಇತ್ತೆ ತೋಟದಕ್ಕೆ ಹಿಡಿದು ಇಂಗ್ಲ ಊರು ಬಿಡ್ದು ಬಲ್ಪಿ ಲೆಕ್ಕ ಆಗ್ತದೆ ಆಗ್ತದೆ. ಇತ್ತೆ ಮಂತ್ ಕೊರ್ಪೇರು 2 ದಿನ ತಾವ ಟೆನ್ಷನ್ ಅಲ್ಲ ಮಂತ್ ಕೊರ್ಪೇರು ವಸ್ತು ಅರೆ ಈಗ ಮುಲ್ಪಾಡಿದ ಗಾಡಿ ಒಂದು ತಿಂಗಳ ಬಾಡಿಗೆ ಡ್ಯೂಟಿ ಕದರ ಅಣ್ಣ ಕೈಟ್ ಅಣ್ಣ ಕಾಸು ಕೊಡ್ತೇವೆ 10,000 14 ಕೊಡ್ತೇವೆ ಅಂಚ ನೀನು ನಿಕ್ಕದೆ ಒಂದು ಬಾಡಿಗೆ ದಿನ ಆಡ್ಲೆ ಇತ್ತೆ 2 ದಿನ ನಿಟ್ಲೆಗೆ ಆಯ್ತಾ ಪರಿಹಾರದ ಕೂಡ ಡಿ ಸಿನ ಮೀಟಿಂಗ್ ಆಗ್ತದೆ. ಡಿ ಸಿ ಮೀಟಿಂಗ್ ಆದ ಬಳಿಕ ಡಿ ಸಿ ಆ ಜನ ಬಿಟ್ಟೋದೆ ಇಂಚಿನ ನಿರ್ಧಾರ ಮಾಡ್ತೇವೆ ಆಯ್ತಾ ಬೊಕ್ಕ ನಿಕ್ಕಲ್ಲಿ ಖಾಲಿ ಮಾಡ್ಕೊಂಡು ಇತ್ತೇ ಖಾಲಿ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಡ್ಯೂಟಿ ಆಧಾರ್ ಕೊಡ್ತೀನಿ. ಡ್ಯೂಟಿ ಆಧಾರ್ನ ಅಣ್ಣನ ಮಗೆ ಅಣ್ಣ ಕೈ ಕೊಡ್ತೇವೆ ಸ್ವೀಕಾರ ಮಾಡ್ತೀವಿ. ഇത് ಖರ್ಚಿಗೆಲ್ಲ അങ്ങോട്ട് പിന്നെ അതിൻ്റെ കയ്യിൽ തന്നെ ഇപ്പം അർജൻറ്റ് ആവുള്ളൂ അതിപ്പം ജന്മം നാളാവും ഇപ്പം അർജൻറ്റ് ഇത് അതല്ലേ. ದಾದ ಬಂಡ ಕೋಡೆ ಡಿ ಸಿದ ಮೀಟಿಂಗ್ ಆಗ್ತದೆ ಬಯ್ಯ ಎಂಕ್ಲ ಓದಿತ ಡಿ ಸಿ ನಡೆ ಬಂಡಾಗ 1 ಗಂಟೆ ಆಗ್ತದೆ. ಅವಾಗ ಡಿ ಸಿ ಬಂತೇಳಿ 14 ಇಲಾಖೆ ವ್ಯವಸ್ಥೆ ಆ ಜನ ಮಲ್ಕೊಡಂದು ಬಂತೇಳಿ ಅಂಚೆ ಡಿ ಸಿ ನೀ ಆರೇಕ್ ಲೆಪ್ಪಡವೆ ಡಿ ಸಿ ಒಂದು 2 ದಿನ ತೀರ್ಮಾನ ಆಯ್ತಾ ಮುಟ್ಟ ನಿಕ್ಲೇಕ್ ಇತ್ತೆ ಸದ್ಯಕ್ಕೆ 1 ತಿಂಗಳ ಬಾಡಿಗೆ ಓಲನ ಕುಳ್ಳೆ ಒಂದು 2-3 ದಿನ ಈ ವಿಷಯ ಮಾತ್ರ ತೀರ್ಮಾನ ಹಾಕೊಡು. ಹಿಂಗೆ ತುಲೆ ಒಂದು 10,000 ಡ್ಯೂಟಿ ಕಾದರ ಆರ್ನ ಸ್ವಂತ ಕಾಸು ಕೊಡ್ತೀರ ಓ ಗೌರ್ಮೆಂಟ್ದ ಕಾಸತ್ತು ಸ್ವಂತ ಕಾಸು ಆರ್ನ ಅಣ್ಣನ ಮಗಟ ಕೊಡ್ತೇವೆ. ಇದರಲ್ಲಿ ಸ್ವೀಕಾರ ತುಲೆ 10,000 ಉಂಡೆ ಅವೇ ವಿಷಯದ ಬಂಡ ಇತ್ತೆ ಇನಿ 6 ಹಾಕ್ಲಿಕ್ಕೆ ಲೆಪ್ಪಡವೆ ಡಿ ಸಿ ಇನಿ ಲೆಪ್ಪಡದು ದಾದ ತೀರ್ಮಾನ ಹಾಕ್ಲಿ 14 ಇಲ್ಲಕ್ಕೆ ದಾದ ತೀರ್ಮಾನ ಅಂದ್ರೆ 6 ಮಲ್ಪೆ 14 ಇಲ್ಲಕ್ಕೆ 6 ವ್ಯವಸ್ಥೆ ಡ್ಯೂಟಿಗೆ ಅದರ ಸ್ಪೆಷಲಿ ಬಂತೇಳಿ 14 ಇಲ್ಲಕ್ಕೆ 6 ಇಂದು ಮತ್ತು ಕೊರೋಡಂದು ಅಕ್ಲಿಗೆ ದಾಲ ಇಂದು ಐರದಲ್ಲಿ ಏಪ ಮುಟ್ಟ ಈ ಅಗರ್ ಮಾತ ಸರಿಯಾಪನ ಮುಟ್ಟ ಸರಿಯಾದ ಪಂಚಾಯತ್ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ದಾದ ಬೊಕ್ಕ ನಿಖಲ್ ಮುಲ್ಪ ಬರಡ ಅಂತ ಬಂತೆ ಒಂಜಿ ತಿಂಗಳು ನಿಕ್ಲಿಗೆ ರಪರಪ ಪಾಸ್ ಆಪುಜಿ ಗೌರ್ಮೆಂಟ್ ದಾವು ಇಂದೊಂದು ರಪರಪ ಪಾಸ್ ಆಪುಜಿ ಹೋಲ ಬೇಗ ಬೇಗ ಆಪುಜಿ 6 ಐಕ್ ಎಂಕಲ್ ಮಾತ ಕೋರ್ಸ್ ಮಂತಿರ ಬೊಕ್ಕ ಅಣ್ಣನ ಮಗೆಲ್ಲ ಪಂಡಿರೇಕ್ ಬೊಕ್ಕ ಉರ್ದನ ನಾರಾಯಣನ್ನೇ ವಿಕ್ಕಿ ಹಾಕಲ್ ಮುಕ್ಕಳು ಮಾತ ಪಂಡಿರೇಕ್ ಮಾತ ಪಂಡಿರೇಗೆ ಒಂಜಿ 10,000 ನಿಕ್ಲಿಗೆ ನಿಂದು ನಿಖಲ್ ಆತಿನಾತ ಬೇಗ ಇನಿಯೇ ಖಾಲಿ ಮಂತ್ ನಿಖಲ್ ದಾದನ ಮಲ್ಕೊಂಡು ಬೊಕ್ಕ ದಾದ ವಿಷಯ ಅಂತ ಬಂಡ 2 ತಿಂಗಳು ಇತ್ತೆ 2 ದಿನ ದಾದ ಅಂತ ತೀರ್ಮಾನ ಬರ್ಕೊಂಡು ಧನ್ಯವಾದಗಳು. ನಮಗೆ ಅಗರಬತ್ತಿ ಕೊಟ್ಟದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಅವರು ಇನ್ನು ಮುಂದೆ ಅವರೇ ಬರಲಿ. ಉಪಕಾರ ಎಡ್ಡೆರೆಗೂ ಧನ್ಯವಾದಗಳು. ಕೆರಬೆಲ್ಲ ಗುಡ್ಡೆ ಬಕ ಪೂರ ಹೆಲ್ಪ್ ಆಗ್ತದೆ. ಬಟ್ಟಿ ಬೊಕ್ಕ ಹೆಲ್ಪ್ ಆಯ್ನಿ
ರೋಡ್ ಜನ ರೋಡ್ ಮಾಡ್ತಾರೆ ಮತ್ತೆ ತೋಟ ಗಂಜೆಗೆ ಇಂಗ್ಲ ಒಂದು ಕುಲ್ಲ ಅಂತ ಮಾಡ್ತಾರೆ ರಾತ್ರಿ ಇತ್ತೆ ತೋಟದಕ್ಲೆ ಹಿಡ್ದು ಎಂಕ್ಲು ಊರು ಬಿಡ್ದು ಬಲ್ಪ್ ಲೆಕ್ಕ ಆಗ್ತದೆ ಆತು ಇತ್ತ ಮಂತ್ ಕೊರ್ಪೇರು 2 ದಿನ ತಾವ ಟೆನ್ಷನ್ ಅದು ಮಂತ್ ಎಲ್ಲರಿಗೂ ನಮಸ್ಕಾರ. ಇದು ನಿನ್ನೆ ಬೆಳಗ್ಗೆ 8:30ಕ್ಕೆ 8:20ಕ್ಕೆ ಬೆಳಿಗ್ಗೆ ಮಳೆಗೆ ಪ್ರೈವೇಟ್ ಅವರ ತಡೆಗೋಡೆಯು ಕಿಶೋರ್ ಪೂಜಾರಿ ಎಂಬುವರ ಮನೆಗೆ ಬಿದ್ದು ಮನೆಯು ಸಂಪೂರ್ಣ ಹಾನಿಯಾಗಿರುತ್ತದೆ ಮತ್ತು ಆಸುಪಾಸಿನ 14 ಮನೆಗೂ ಕೂಡ ತುಂಬ ಡೇಂಜರಸ್ ಉಂಟಂತ ನಗರಸಭೆಯ ಅಧಿಕಾರಿಗಳು, ತಹಶೀಲ್ದಾರ್ಗಳು ಮತ್ತು DC ಮತ್ತು ಜನಪ್ರಿಯ ಶಾಸಕರಾದ UT ಖಾದರ್ ಅವರು ನಿನ್ನೆ ಭೇಟಿ ಕೊಟ್ಟಿದ್ದಾರೆ. ಈ ಭೇಟಿ ಕೊಟ್ಟ ವೇಳೆಯಲ್ಲಿ UT ಖಾದರ್ ಅಂತ ಸ್ಥಳೀಯರು ಮನವಿ ಮಾಡಿದಾಗ UT ಖಾದರ್ ಅವರು ನಿನ್ನೆ ರಾತ್ರಿ DC ಅವರ ಹತ್ರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ DC ಆಫೀಸಲ್ಲಿ ಮೀಟಿಂಗ್ ಮಾಡಿ ಆ 14 ಮನೆಗಳಿಗೆ ಸಹ ಅವರಿಗೆ ಒಳ್ಳೆಯ ವಸತಿ ಹಾಗೂ ಅವರಿಗೆ ಒಳ್ಳೆ ನೆಲೆಸುವ ಕಡೆ ಎಲ್ಲ ವ್ಯವಸ್ಥೆಯನ್ನು ತಾವೆಲ್ಲ ಮಾಡಬೇಕು ಹಾಗೂ ಮೇಲಿನ ಸಂಬಂಧಪಟ್ಟ ಜಾಗದವರ ಹತ್ರ ಮಾತಾಡಿ ಅವರಿಗೆ ಏನು ಪರಿಹಾರ ಉಂಟು ಅದನ್ನು ಒದಗಿಸಿಕೊಡಬೇಕಾಗಿ ಸ್ಟ್ರಿಕ್ಟ್ಲಿ ಆಗಿ ಆರ್ಡರ್ ಮಾಡಿದ್ದಾರೆ. ಹಾಗೂ ಇನ್ನೊಂದು ವಿಚಾರವೇನೆಂದರೆ ಅವರ ಸ್ವಂತ ಹಣದಲ್ಲಿ 14 ಮನೆಗೆ 10,000 ಲೆಕ್ಕದಲ್ಲಿ ಅವರ ಸ್ವಂತ ಹಣವನ್ನು ಇವತ್ತು ಕೊಟ್ಟಿದ್ದಾರೆ. ಇವತ್ತು ಇವತ್ತು ಬೆಳಿಗ್ಗೆ ನಾವು ಇದನ್ನು ಎಲ್ಲ ಸಂಬಂಧಪಟ್ಟ ಮನೆಗಳಿಗೆ ಹಂಚಿದ್ದೇವೆ. ಹಾಗೂ ಮುಂದೆ ಈ ಅನಾಹುತಕ್ಕೆ ಈ ಅಂಥ ಅನಾಹುತ ಆಗಬಾರದು, ಇದಕ್ಕೆ ಮುನ್ನೆಚ್ಚರಿಕೆ ಏನೆಲ್ಲ ಮಾಡಬೇಕು ಹಾಗೂ ಇದಕ್ಕೆ ಅದು ಇನ್ನು ಹೇಗೆ ಕಟ್ಟಬೇಕು ಅಂತ ಎಲ್ಲ ನಮಗೆ ನಿರ್ದೇಶನವನ್ನು UT ಖಾದರ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಇವತ್ತು DC ಆಫೀಸ್ ಮತ್ತು ಪೊಲೀಸ್ ಇಲಾಖೆ ಹತ್ರ ಮಾತಾಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ. ನಿನ್ನೆ ಬೆಳಿಗ್ಗೆ 8:15ಗೆ ಒಂದು ಮನೆದು ತಡೆಗೋಡೆ ಕಿಶೋರಣ್ಣನವರ ಮನೆ ಮೇಲೆ ಬಿತ್ತು, ಆ ಮನೆ ಹಾನಿಯಾಗಿದೆ. ತದನಂತರ ಇಲ್ಲಿನ ಎಲ್ಲರೂ ಈ ಊರಿನ ಸ್ಥಳೀಯರು, ಕೆರೆಬೇಲ್ಗುಡ್ಡೆಯಲ್ಲಿ ಸ್ಥಳೀಯರು, ಇಲ್ಲಿದು ಲೋಕಲ್ ಲೀಡರ್ಸ್ ಎಲ್ಲರೂ ಬಂತು. ಈ ನೋಡುವಾಗ ಮನೇಲಿ ಯಾರು ಇರಲಿಲ್ಲ, ದೇವ್ರನ ದಯಲ್ಲಿ ಯಾರು ಇರಲಿಲ್ಲ ಮನೇಲಿ, ಅದಕ್ಕೆ ಯಾರನ್ನ ಜೀವಕ್ಕೆ ಏನಾಗಲಿಲ್ಲ. ಅದಾದ ನಂತರ ಇಲ್ಲಿ ಜಿಲ್ಲಾಧಿಕಾರಿಗಳು, ಈ ಭಾಗದ ಶಾಸಕರಾದ UT ಖಾದರ್ ಅವರು ಎಲ್ಲರೂ ಬಂದು ನೋಡುವಾಗ ಒಂದು 14 ಮನೆಗೆ ಒಂದು ಡೇಂಜರಸ್ ಸಿಚುವೇಶನಲ್ಲಿ ಇದೆ. ಯಾಕೆಂದರೆ ಇಲ್ಲಿದ್ರೆ ಆ ಗೋಡೆ ಅಷ್ಟು ಗಟ್ಟಿಯಾಗಿಲ್ಲ. ಬರುವ ಮಳೆಗಾಲದಲ್ಲಿ ಜೋರು ಮಳೆ ಬಂದರೆ ಅದು ಬಿತ್ತು ಬೇರೆ ಮನೆಗೆ ಕೂಡ ಒಂದು ಹಾನಿಯಾಗುವ ರೀತಿ ಇದೆ. ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಈಗ ಒಂದು ಪರಿಹಾರ ಆಗಬೇಕಂತ DC ಆ ಮನೆಯವರನ್ನು ಒಂದು ಮೀಟಿಂಗ್ ಕರೆದಿದ್ದಾರೆ. ಆದರೆ ಆ ಮೀಟಿಂಗ್ ಮುಗಿದ ನಂತರ ಒಂದು ಡಿಸಿಷನ್ ತೆಗಲಿಕ್ಕೆ ಒಂದು 2-3 ದಿನ ಹೋಗ್ಬೋದು. ಅದಕ್ಕೆ ಇವತ್ತು ಅವ್ರು ನೋಡಿ ಆ 14 ಮನೆಗೆ ಕೂಡ ನೋಟ್ ಮಾಡಿ ಪ್ರತಿ ಮನೆಗೆ ನಾವೆಲ್ಲ ಮನೆ ಭೇಟಿ ನೀಡಿ ಇವತ್ತು ಅವ್ರಿಗೆ ಪರಿಹಾರ ನೀಡಿದ್ದೇವೆ. UT ಖಾದರ್ ಅವರ ನೇತೃತ್ವದಲ್ಲಿ ಅವರ ಸ್ವಂತ ಹಣದಿಂದ, ಸರ್ಕಾರ ಹಣದಿಂದ, ಸ್ವಂತ ಹಣದಿಂದ. ಮತ್ತು ಸದ್ಯಕ್ಕೆ ಎಲ್ಲರನ್ನು ಶಿಫ್ಟ್ ಮಾಡ್ತಾರೆ. ಯಾರು DC ಆರ್ಡರ್ ಬಂದ ಮೇಲೆ ಅವ್ರಿಗೆ ಒಂದು ಒಳ್ಳೆ ರೀತಿಯ ಮನೆ ಕೂಡ ಕೊಡ್ತಾರೆ 2-3 ತಿಂಗಳಿಗೆ. ಯಾಕೆಂದರೆ ಹೇಳಿದ್ರೆ ಆ ಗೋಡೆ ಸರಿಯಾಗಿ ಕಟ್ಟಿದ ನಂತರ ಮಾತ್ರ ಅವ್ರಿಗೆ ಸುರಕ್ಷಿತವಾಗಿ ಇಲ್ಲಿ ನಿಲ್ಬಹುದು. ಅದಾಗುವ ತನಕ ಇವರಿಗೆ ಏನೆಲ್ಲ ಸಹಾಯ ಇದೆ ಅದೆಲ್ಲ ಜಿಲ್ಲಾಧಿಕಾರಿ ಮತ್ತು ನಮ್ಮ ಇಲ್ಲಿ ಲೋಕಲ್ ಲೀಡರ್ಸ್ ಯಾರೆಲ್ಲ ಸೇರಿದ್ದಾರೆ, ನಿನ್ನೆ ಬೆಳಿಗ್ಗೆಯಿಂದ ಕೂಡ ಇಲ್ಲೇ ಇದ್ದಾರೆ. ಅವರು ಜನರ ಹತ್ರ ಮಾತನಾಡಿಕೊಂಡು ಅವ್ರಿಗೆ ಏನೆಲ್ಲ ಆಪ್ಷನ್ ಇದೆ ಹೇಳಿಕೊಂಡು, ಏನೇ ಇರಲಿ ಇಲ್ಲಿ ನಿನ್ನೆ ಒಂದು ಮನೆ ಹಾನಿಯಾಗಿದ್ದು ಒಂದು ಜೀವ ಹೋಗಲಿಲ್ಲ. ಎಲ್ಲರ ಜೀವಕ್ಕೆ ಒಂದು ಬೆಲೆ ಇದೆ. ಅದು ಚಿಕ್ಕ ಮಗುವಾಗಿ ದೊಡ್ಡ ಪ್ರಾಯದವರಾಗಿ ಎಲ್ಲರ ಜೀವಕ್ಕೆ ಒಂದು ಬೆಲೆ ಇದೆ. ಯಾರ ಜೀವಕ್ಕೆ ಏನು ಆಗಬಾರ್ದು ಅಂತ ಆ ರೀತಿಯಲ್ಲಿ ನೋಡುವಂಥ ಒಂದು ಪರಿಹಾರ ನೀಡಿದ್ದು ನಾವು. ಮತ್ತು ಇವರನ್ನೆಲ್ಲರನ್ನು ಶಿಫ್ಟ್ ಮಾಡಿ ಆ ಗೋಡೆ ಯಾವಾಗ ಸರಿಯಾಗಿ ಕಟ್ಟುತ್ತಾರೆ, ಲೈಸೆನ್ಸ್ ಕೊಡ್ತಾರೆ, ಅದಾದ ಮೇಲೆ ಪುನಃ ಅವರೆಲ್ಲರೂ ಬಂದು ಇಲ್ಲಿ ಖುಷಿಯಾಗಿ ನಿಲ್ತಾರೆ. ಥ್ಯಾಂಕ್ ಯು. ನಿನ್ನೆ ನಡೆದ ಈ ಅವಘಡದ ಸ್ಥಳಕ್ಕೆ DC ಹಾಗೂ ನಮ್ಮ ಶಾಸಕರಾದ UT ಖಾದರ್ ಅವರು ಇಲ್ಲಿಗೆ ಬಂದು ಇಲ್ಲಿಯ ಜನರ ಅಹವಾಲನ್ನು ಸ್ವೀಕರಿಸಿ ಏನೆಲ್ಲ ಡ್ಯಾಮೇಜ್ ಆಗಿದೆ ಅದಕ್ಕೆಲ್ಲ ಸೂಕ್ತವಾದ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಯವರಿಗೆ ಸೂಚಿಸಿದ್ದಾರೆ. ಮತ್ತು ಅವರ ಕಡೆಯಿಂದ ತಕ್ಷಣವಾಗಿ ಅವರ ಸ್ವಂತ ಹಣದಿಂದ 10,000 14 ಮನೆಗೆ ನೀಡಿರುತ್ತಾರೆ. ಅವರಿಗೆ ನಮ್ಮ ಈ ಕೆರೆಬೇಲ್ಗುಡ್ಡೆಯ ಈ ಎಲ್ಲ ನಾಗರಿಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ಕೂಡ ಇದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಿನ್ನೆ ಸುರಿದಂಥ ಮಳೆಗೆ ಖಾಸಗಿ ಒಂದು ಆವರಣ ಗೋಡೆ ಕುಸಿದು
ಕಿಶೋರ್ ಎಂಬರವರ ಮನೆಗೆ ಸಂಪೂರ್ಣವಾಗಿ ನಾಶವಾಗಿತ್ತು. ಇದಕ್ಕೆ ಕಾರಣ ಇದು ಒಂದು ವರ್ಷ ಮುಂಚೆನೇ ಈ ಒಂದು ಆವರಣಗೋಡೆ ಸ್ವಲ್ಪ ಮಾಡಿತ್ತು. ಆ ಸಂದರ್ಭದಲ್ಲಿ ಅವರನ್ನು ಅಲ್ಲಿ ಸ್ಥಳಾಂತರಗೊಳಿಸಿದ್ದರು. ಆದರೆ ಒಂದು ವರ್ಷದ ಅವಧಿಯಲ್ಲಿ ಅವರು ಆ ಖಾಸಗಿ ಎಸ್ಟೇಟ್ ವ್ಯಕ್ತಿ ಇದ್ದಾರೆ, ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಬೇರೆ ಅಲ್ಲಿಂದ ಕನ್ಸ್ಟ್ರಕ್ಷನ್ ಕೆಲಸವನ್ನು ಮುಂದುವರಿಸ್ತಾ ಇದ್ದರು. ಆದರೆ ಈ ಏನು ಆವರಣಗೋಡೆಗೆ ಏನು ಕೆಲಸ ಆಗಬೇಕದು ಒಂದು ವರ್ಷದಿಂದ ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಇವರಿಗೆ ಇದು ಮುನ್ನೆ ಸುರಿದ ಅಂದರೆ ಏನೂ ಸಹ ಮಳೆಗಾಲ ಏನೂ ಸಹ ಇದೆ. ಈ ಮುನ್ನೆ ಸುರಿದ 2 ದಿನದ ಮಳೆಗೆ ಇವರ ಆವರಣಗೋಡೆ ಕುಸಿದು ಸಂಪೂರ್ಣ ನಾಶವಾಗಿದೆ. ಹೀಗೆ ಸುತ್ತಮುತ್ತಲಿನ 14 ಮನೆ ಕೂಡ ಈಗ ಭೀತಿಯಲ್ಲಿದೆ. ಅವರು ವಾಸಿಸುವಂಥ ಖುದ್ದಾಗಿ ಬಂದು ಇಲ್ಲಿ ಭೇಟಿ ನೀಡಿದರೆ ಮಾತ್ರ ಇಲ್ಲಿದ್ದ ಅವಸ್ಥೆ ಏನು ಅಂತ ಗೊತ್ತಾಗ್ತದೆ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ಖುದ್ದು ನೋಡಿದರೆ ಎಲ್ಲ ನಿನ್ನೆ ಬಂದ ಜಿಲ್ಲಾಧಿಕಾರಿ ಬಂದು ನೋಡುವಾಗಲೇ ಅವರಿಗೆ ಆಶ್ಚರ್ಯ ಐತಿ. ಈ ರೀತಿ ಇರುವಾಗ ಹೇಗೆ ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ, ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲದ ಕಟ್ಟಲಿಕ್ಕೆ ಆದರೂ ಕೂಡ ಒಂದು ಆವರಣಗೋಡೆಯನ್ನು ಕಟ್ಟಿದ್ದಾರೆ. ಇಂದು ನಿನ್ನೆ ಸಚಿವರು ಕೂಡ ಬಂದು ಭೇಟಿ ನೀಡಿದ್ದಾರೆ. ಸಚಿವರು ಬಂದು ನೋಡಿ ಅವರಿಗೆ ಸ್ಥಳೀಯ 14 ಮನೆಯವರು ಕೂಡ ಖುದ್ದಾಗಿ ಬೇರೆ ಕಡೆಗೆ ಸ್ಥಳಾಂತರಗೊಳ್ಳಬೇಕು, ಅವರಿಗೆ ಸ್ಥಳಾಂತರಗೊಳ್ಳುವ ತಾತ್ಕಾಲಿಕವಾಗಿ ಪರಿಹಾರ ಕೊಡಬೇಕು ಅಂತ ನಿಟ್ಟಿನಲ್ಲಿ ಅವರ ಸ್ವಂತ ಖರ್ಚಿನಲ್ಲಿ 10,000 ರೂಪಾಯಿಯನ್ನು 14 ಮನೆಗೆ ನೀಡಿದ್ದಾರೆ. ಅವರಿಗೆ ನಮ್ಮ ಕೆರೆಬೇಲಗುಡ್ಡೆಯ ಎಲ್ಲ ನಿವಾಸಿಗಳ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಹಾಗೆ ಮುಂದಕ್ಕೆ ಕಿಶೋರ್ರವರ ಒಂದು ಮನೆಯನ್ನು ಕೂಡ ಸರಿಯಾಗಬೇಕು. ಮುಂದಕ್ಕೆ ಅಲ್ಲಿದ್ದ ಆವರಣಗೋಡೆ ಏನಿದೆ ಅದನ್ನು ಕೂಡ ಸಂಪೂರ್ಣವಾಗಿ ಸರಿಯಾಗಿ ನಿರ್ಮಾಣವನ್ನು ಮಾಡಬೇಕಾಗಿ ಕೇಳುತ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಖಾದರ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತೇನೆ.